ಮಂಗಳೂರು ನಗರದ ಪೆಡ್ಲರ್ಗಳಿಗೆ ಬೆಂಗಳೂರಿನಿಂದ ಮಾದಕ ವಸ್ತು ಪೂರೈಕೆ ಮಾಡುತ್ತಿದ್ದ ಉಗಾಂಡ ಮೂಲದ ಜಲಿಯಾ ಜಲ್ವಾಂಗೋ ಎಂಬ ಮಹಿಳೆಯನ್ನು ಮಂಗಳೂರು ಸಿಸಿಬಿ ಪೊಲೀಸರು ಬೆಂಗಳೂರಿನ ಜಿಗಣಿ ಸರಹದ್ದಿನಲ್ಲಿ ಬಂಧಿಸಿದ್ದಾರೆ. ಈ ಬಗ್ಗೆ ಮಾಹಿತಿ ನೀಡಿದ ಪೊಲೀಸ್ ಆಯುಕ್ತರಾದ ಸುಧೀರ್ ಕುಮಾರ್ ರೆಡ್ಡಿ ಅವರು ಈಕೆಯಿಂದ ಸುಮಾರು 4 ಕೋಟಿ ರೂಪಾಯಿ ಮೌಲ್ಯದ 4 ಕೆಜಿ ಎಂಡಿಎಂಎಯನ್ನು ವಶಪಡಿಸಿಕೊಳ್ಳಲಾಗಿದೆ. ಮಂಗಳೂರಿನ 6 ಮಂದಿ ಮಾದಕ ವಸ್ತು ಪೆಡ್ಲರ್ಗಳಿಗೆ ಈಕೆಯಿಂದ ಎಂಡಿಎಂಎ ಖರೀದಿಸಿ ಮಂಗಳೂರಿನ ವಿದ್ಯಾರ್ಥಿಗಳು, ಯುವಕರು, ನಾಗರಿಕರಿಗೆ ಮಾರಾಟ ಮಾಡುತ್ತಿದ್ದರು ಎಂದು ತಿಳಿಸಿದ್ದಾರೆ. ಕಳೆದ ಡಿಸೆಂಬರ್ನಲ್ಲಿ ಮುಲ್ಕಿಠಾಣ ಪೊಲೀಸ್ ಉಡುಪಿ ಜಿಲ್ಲೆ ಬೈಂದೂರು ತಾಲೂಕಿನ ನಾವುಂದ ಗ್ರಾಮದ ಮಹಮ್ಮದ್ ಶಿಯಾಬ್ ಯಾನೆ ಶಿಯಾಬ್, ಮಂಜನಾಡಿ ಸಮೀಪದ ನರಿಂಗಾನದ ಮಹಮ್ಮದ್ ನೌಸಾದ್ ಯಾನೆ ನೌಶಾದ್, ಮಂಗಳೂರು ಕಸಬಾ ಬೇಂಗ್ರಿಯ ಇಮ್ರಾನ್ ಯಾನೆ ಇಂಬು, ಬಂಟ್ವಾಳದ ರಾಮಲ್ಕಟ್ಟೆಯ ನಿಸಾರ್ ಅಹಮದ್ ಎಂಬವರನ್ನು ಬಂಧಿಸಿ 524 ಗ್ರಾಂ ಎಂಡಿಎಂಎಯನ್ನು ವಶಪಡಿಸಿಕೊಂಡಿದ್ದರು. ಇನ್ನೊಂದು ಪ್ರಕರಣದಲ್ಲಿ ಸುರತ್ಕಲ್ ಠಾಣೆಯ ಪೊಲೀಸರು ಕಾಪು ಮಂಜೂರಿನ ಮಹಮ್ಮದ್ ಇಕ್ಬಾಲ್ ಮತ್ತು ಪಡುಬಿದ್ರಿ ಸಮೀಪದ ಕಂಚಿನಡ್ಕದ ಶೆಹರಾಜ್ ಶಾರೂಕ್ ಎಂಬವರನ್ನು ಬಂಧಿಸಿ 200 ಗ್ರಾಂ ಎಂಡಿಎಂಎಯನ್ನು ವಶಪಡಿಸಿಕೊಂಡಿದ್ದರು. ಈ 2 ಪ್ರಕರಣದ ಆರೋಪಿಗಳ ವಿಚಾರಣೆಯ ವೇಳೆ ತಾವು ಬೆಂಗಳೂರಿನಿಂದ ಉಗಾಂಡ ಮೂಲದ ಜಲಿಯಾ ಜಲ್ವಾಂಗೋ ಎಂಬಾಕೆಯಿಂದ ಖರೀದಿಸಿ ತರುತ್ತಿರುವುದಾಗಿ ತಿಳಿಸಿದ್ದರು. ಅದರಂತೆ ಮಂಗಳೂರಿನ ಸಿಸಿಬಿ ಪೊಲೀಸರು ಈಕೆಯನ್ನು ಬಂಧಿಸಿದ್ದಾರೆ. ಈಕೆಯನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದ್ದು, ನ್ಯಾಯಾಲಯವು ನ್ಯಾಯಾಂಗ ಬಂಧನವನ್ನು ವಿಧಿಸಿದೆ. ಮುಲ್ಕಿ ಮತ್ತು ಸುರತ್ಕಲ್ ಠಾಣೆಯ ಪೊಲೀಸರು ಬಂಧಿಸಿದ 6 ಮಂದಿ ಆರೋಪಿಗಳು ಈಗಾಗಲೇ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಮಂಗಳೂರು ನಗರ ವ್ಯಾಪ್ತಿಯಲ್ಲೂ ಎಂಡಿಎಂಎ ಮಾದಕ ವಸ್ತು ಪೂರೈಕೆ ಮಾಡುತ್ತಿದ್ದ ಈ ಜಾಲವನ್ನು ಬಂಧಿಸುವ ಮೂಲಕ ಅದರ ಮೂಲವನ್ನೇ ನಾಶಪಡಿಸುವಂತಾಗಿದೆ. 6 ಜನ ಪೆಡ್ಲರ್ಗಳು ಈಗಾಗಲೇ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಆರೋಪಿ ಮಹಿಳೆಗೂ ನ್ಯಾಯಾಂಗ ಬಂಧನವಾಗಿದೆ. ಈಕೆಯನ್ನು ಪೊಲೀಸ್ ಕಸ್ಟಡಿಗೆ ಪಡೆದು ವಿಚಾರಣೆ ನಡೆಸಿ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಪೊಲೀಸ್ ಆಯುಕ್ತರಾದ ಸುಧೀರ್ ಕುಮಾರ್ ರೆಡ್ಡಿ ತಿಳಿಸಿದ್ದಾರೆ. ನಮ್ಮ ಮಂಗಳೂರಿನ ಯುವಕರೆಲ್ಲರಿಗೆ ಕೂಡ ಡ್ರಗ್ಸ್ ಸಪ್ಲೈ ಮಾಡ್ತಿದ್ದಂತಹ ಒಂದು 6 ಜನ ಪೆಡ್ಲರ್ಸ್ಗೆ ವ್ಯವಸ್ಥಿತವಾಗಿ ಬೆಂಗಳೂರು ಸರಿಹದ್ದಿನಿಂದ ಡ್ರಗ್ಸ್ ಸಪ್ಲೈ ಮಾಡ್ತಿದ್ದಂತಹ ಒಬ್ಬ ಉಗಾಂಡ ಮೂಲಕ ಮಹಿಳೆಯನ್ನು 4 ಕೆಜಿ ಎಂಡಿಎಂಎನೊಂದಿಗೆ ಜಿಗಣಿ ಸರಿಹದ್ದಿನಲ್ಲಿ ನಮ್ಮ ಸಿಸಿಬಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇದರೊಂದಿಗೆ ನಮ್ಮ ಮಂಗಳೂರು ಸರಿಹದ್ದಿನಲ್ಲಿ ಡ್ರಗ್ಸ್ ಸಪ್ಲೈ ಮಾಡ್ತಿದ್ದಂಥ ಸಪ್ಲೈಯರ್ಸ್ಗೆ ಎಲ್ಲರಿಗೆ ಕೂಡ ಇದ್ದಂಥ ಒಂದು ಸೋರ್ಸನ್ನು ಅರೆಸ್ಟ್ ಮಾಡಿದಂಗೆ ಆಗಿದೆ. ಈಗಾಗಲೇ 6 ಜನ ಪೆಡ್ಲರ್ಸ್ ಯಾರಿದ್ದಾರೆ ಅವರೆಲ್ಲರನ್ನೂ ಕೂಡ ಈಗಾಗಲೇ ಅರೆಸ್ಟ್ ಮಾಡಿ ಅವರು ಕೂಡ ಜೆಸಿಯಲ್ಲಿದ್ದಾರೆ. ನಮ್ಮ NCB ವ್ಯಾಲ್ಯೂಯೇಷನ್ ಪ್ರಕಾರ ಸುಮಾರು 4 ಕೋಟಿ ಬೆಲೆ ಬಾಳುವಷ್ಟು 4 ಕೆಜಿ ಎಂಡಿಎಂಎ ಒಂದಿಗೆ ಇವಳನ್ನು ಅರೆಸ್ಟ್ ಮಾಡಿ ಜುಡಿಷಿಯಲ್ ಕಸ್ಟಡಿಗೆ ನೀಡಲಾಗಿದೆ. ಮುಂದಿನ ವಿಚಾರಣಕ್ಕಾಗಿ ಪೊಲೀಸ್ ಕಸ್ಟಡಿ ತಗೊಂಡು ಇನ್ವೆಸ್ಟಿಗೇಷನ್ ಮಾಡಿ ಮುಂದಿನ ಸ್ಟೆಪ್ಸ್ ತಗೊಂಡು